ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡ್ತೀವಿ, ಲವ್ ಜಿಹಾದ್ಗಾಗಿ ಮತಾಂತರ ನಿಷೇಧ ಕಾನೂನು ಜಾರಿ ಮಾಡ್ತೀವಿ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಗೋಹತ್ಯೆ ನಿಷೇಧ ಮಾಡ್ತೀವಿ ಅನ್ನುವ ಸಿಟಿ ರವಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬೀಫ್ ಮಾಡ್ತಾ ಇರೋದು ಯಾರು, ವಿದೇಶಗಳಿಗೆ ಹೆಚ್ಚು ರಫ್ತು ಮಾಡ್ತಾ ಇರೋರು ಯಾರು ಎಂಬುದಕ್ಕೆ ಉತ್ತರ ಕೊಡಬೇಕು. ಸಿಟಿ ರವಿ ಸುಮ್ಮನೆ ಬುರುಡೆ ಹೊಡೆದ್ರೆ ಆಗಲ್ಲ ಎಂದು ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕಾನೂನನ್ನ ಮತ್ತೆ ವಾಪಸ್ 1964 ಇತ್ತಲ್ಲ ಅದ್ರ ಪ್ರಕಾರ ಮಾಡಿದ್ದೀವಿ. ಈಗ ಉತ್ತರ ಪ್ರದೇಶದಲ್ಲಿ ಬೀಫನ್ನ ಮಾರಾಟ ಮಾಡ್ತಾ ಇರೋರು ಯಾರು, ಯಾವ ಪಾರ್ಟಿಯವರು? ಹೊರದೇಶಕ್ಕೆ ರಫ್ತು ಮಾಡ್ತಾ ಇರೋರು ಯಾರು? ಅದು ಹೇಳಿ ಮೊದಲು ಬಿಜೆಪಿ ಸಿಟಿ ರವಿ ರಫ್ತು ಮಾಡ್ತಾ ಇದ್ದಾರಲ್ಲಪ್ಪ ಬೀಫನ್ನ ಉತ್ತರ ಪ್ರದೇಶದಲ್ಲಿ, ಅದು ಯಾವ ಪಾರ್ಟಿಯವರು ಅಂತ ಹೇಳಿ ಅವರು. ಇಲ್ಲಿ ಸಿಟಿ ರವಿ ಇಲ್ಲೇ ಬುರುಡೆ ಹೊಡೆದ್ರೆ